ಕೆಎಸ್ಆರ್ಟಿಸಿ ಬಸ್ ಚಾಲಕರೊಬ್ಬರು ಅದೇ ಬಸ್ನ ನಿರ್ವಾಹಕನನ್ನ ಕಡಬದಲ್ಲೇ ಬಿಟ್ಟು ಮುಂದೆ ಓಡಿಸಿದ ಘಟನೆ ಗುರುವಾರ ನಡೆದಿದೆ. ಬಸ್ ಚಾಲಕ ಮತ್ತು ನಿರ್ವಾಹಕನ ಮಧ್ಯೆ ಸಂವಹನ ಕೊರತೆ ಉಂಟಾದ ಹಿನ್ನೆಲೆಯಲ್ಲಿ ನಿರ್ವಾಹಕನನ್ನ ಬಿಟ್ಟು ಬಸ್ ಬಹುದೂರ ಸಾಗಿ ನಿರ್ವಾಹಕ ಬೈಕ್ನಲ್ಲಿ ಬೆನ್ನಟ್ಟಿ ಬಸ್ ಕ್ಯಾಚ್ ಮಾಡಿದ್ದಾರೆ. ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಸಂಚರಿಸುವ ಸರ್ಕಾರಿ ಬಸ್ ಬೆಳಗ್ಗೆ ಕಡಬಪೇಟೆಗೆ ತಲುಪಿತು. ಈ ಸಂದರ್ಭ ಬಸ್ನಿಂದ ಇಳಿದ ನಿರ್ವಾಹಕ ಬಸ್ ನಿಲ್ದಾಣದಲ್ಲಿರುವಂತಹ ಇಲಾಖೆ ಕಚೇರಿಗೆ ತೆರಳಿದ್ರು. ಬಸ್ ಹೊರಡುವ ಸಮಯವಾದಾಗ ನಿರ್ವಾಹಕ ಬಸ್ ಹತ್ತಿರಬಹುದು ಅಂತ ಧಾವಿಸಿದ ಚಾಲಕ ಬಸ್ ಅನ್ನು ಚಲಾಯಿಸಿದ್ದಾರೆ. ಕಡಬದಿಂದ 2 ಕಿಲೋಮೀಟರ್ನಷ್ಟು ದೂರ ಹೋದಾಗ ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಬಸ್ನಲ್ಲಿ ನಿರ್ವಾಹಕ ಇಲ್ಲದಿರುವುದನ್ನ ಚಾಲಕನ ಗಮನಕ್ಕೆ ತಂದರು. ತಕ್ಷಣ ಚಾಲಕ ಬಸ್ ನಿಲುಗಡೆ ಮಾಡಿದ್ರು. ಇಷ್ಟರಲ್ಲೇ ತಾನಿಲ್ಲದೆ ಬಸ್ ಮುಂದೆ ಸಾಕಿರುವುದು ನಿರ್ವಾಹಕನ ಗಮನಕ್ಕೆ ಬಂತು. ಬಳಿಕ ವ್ಯಕ್ತಿಯೊಬ್ಬರ ಬೈಕ್ ಹತ್ತಿ 2 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದಾಗ ತನಗಾಗಿ ಕಾಯ್ತಾ ಇದ್ದ ಬಸ್ ಸಿಕ್ಕಿದೆ.